ಪ್ರಾರಂಭದಲ್ಲಿ ಫ್ಯೂಕೋಕೋವನ್ನು ಹುಡುಕಲು ಫ್ರೈಡ್ ಅವರ ವಾಯುನೌಕೆಯಲ್ಲಿದ್ದ ರಾಯ್ ಅವರನ್ನು ನಾವು ನೋಡಿದ್ದೇವೆ. ಕೆಲವು ಕ್ಷಣಗಳ ನಂತರ ಅವನ ನಿಗೂಢ ಪುರಾತನ ಪೋಕ್ಬಾಲ್ ಮತ್ತು ಲಿಕೋನ ಪೆಂಡೆಂಟ್ ಹೊಳೆಯಲಾರಂಭಿಸಿತು. ನಂತರ ಸಂಚಿಕೆಯ ಶೀರ್ಷಿಕೆ ಕಾಣಿಸಿಕೊಂಡಿತು, ಅದು ಐ ಫೌಂಡ್ ಯು ಫ್ಯೂಕೋಕೋ. ಕ್ಯಾಪ್ಟನ್ ಪಿಕಾಚು ಅವರು ಅಪರಿಚಿತ ಎಂದು ಭಾವಿಸಿ ರಾಯ್ ಮೇಲೆ ದಾಳಿ ಮಾಡಿದರು. ಲಿಕೋ ಬಂದು ರಾಯ್ ನೆಲದ ಮೇಲೆ ಮೂರ್ಛೆ ಹೋಗಿರುವುದನ್ನು ನೋಡಿದನು. ಫ್ರೈಡ್ ಮತ್ತು ಇತರರು ಬಂದರು. ರಾಯ್ ಅವರು ಫ್ಯೂಕೋಕೋ ಜೊತೆಗಿನ ಸಂಬಂಧವನ್ನು ಈ ರೀತಿ ಕೊನೆಗೊಳಿಸಲು ಬಯಸುವುದಿಲ್ಲ ಎಂದು ಹೇಳಿದರು. ಅವರು ಫ್ಯೂಕೋಕೋವನ್ನು ತನ್ನ ಪಾಲುದಾರನನ್ನಾಗಿ ಮಾಡಲು ಬಯಸುತ್ತಾರೆ. ಫ್ರೈಡ್ ಹೇಳಿದರು, ಅದು ಸರಿ, ಆದರೆ ರಾಯ್ ಮುಖ್ಯವಾದುದನ್ನು ಮರೆತುಬಿಡುತ್ತಿದ್ದಾರೆ. ಅವನು ತನ್ನ ತರಬೇತುದಾರನಾಗಲು ಬಯಸಿದರೆ ಅದು ಫ್ಯೂಕೋಕೋ ಭಾವನೆಯಾಗಿತ್ತು. ಫ್ರೈಡ್ ರಾಯ್ ರಾತ್ರಿ ವಾಯುನೌಕೆಯಲ್ಲಿ ಉಳಿಯಲು ಅನುಮತಿ ನೀಡಿದರು. ರಾಯ್ ಸಂತೋಷಪಟ್ಟರು ಮತ್ತು ಅವರು ವಾಯುನೌಕೆಯಲ್ಲಿ ಫ್ಯೂಕೋಕೋವನ್ನು ಹುಡುಕಲು ಪ್ರಾರಂಭಿಸಿದರು. ಫ್ಯೂಕೋಕೋ ಮಲಗಿದ್ದನು, ಆದರೆ ಕೆಲವು ಸೆಕೆಂಡುಗಳ ನಂತರ ಅವನು ಬಿದ್ದು ಎಚ್ಚರಗೊಂಡನು. ಅವನು ಕೆಲವು ಚಿತ್ರವನ್ನು ನೋಡಿದನು ಮತ್ತು ಅದನ್ನು ನೋಡಿ ಸಂತೋಷಪಟ್ಟನು. ಲಿಕೋ ಮತ್ತು ರಾಯ್ ಫ್ಯೂಕೋಕೋವನ್ನು ಹುಡುಕಲು ಸುಸ್ತಾಗಿದ್ದರು, ಆದರೆ ಅದು ಎಲ್ಲೋ ಮಲಗಿತ್ತು. ರಾಯ್ ಅವರು ಫ್ಯೂಕೋಕೋ ತರಬೇತುದಾರರಾಗಬಹುದೇ ಎಂದು ಲಿಕೋ ಅವರನ್ನು ಕೇಳಿದರು. ಲಿಕೋ ರಾಯ್ ಅವರೊಂದಿಗೆ ಮೊದಲ ಪೋಕ್ಮನ್ ಪಡೆಯುವ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಮರುದಿನ ಬೆಳಿಗ್ಗೆ ಒಂದು ಸಮಸ್ಯೆ ಇತ್ತು. ವಾಯುನೌಕೆಯಲ್ಲಿ ಹಲವಾರು ರಂಧ್ರಗಳಿದ್ದವು ಮತ್ತು ಹಡಗಿನಲ್ಲಿದ್ದ ಮಹಿಳೆಯೊಬ್ಬರು ಅದನ್ನು ಸರಿಪಡಿಸಲು ಇಡೀ ರಾತ್ರಿ ಕೆಲಸ ಮಾಡಿದರು, ಆದರೆ ಆಕೆಗೆ ಸಾಧ್ಯವಾಗಲಿಲ್ಲ. ರಾಯ್ ತನ್ನ ಅಜ್ಜನನ್ನು ಭೇಟಿ ಮಾಡಲು ಸಲಹೆ ನೀಡಿದರು. ಅವರು ಏನಾದರೂ ಮಾಡಬಹುದು. ಫ್ರೈಡ್ ಮತ್ತು ಲಿಕೋ ರಾಯ್ ಅವರೊಂದಿಗೆ ಅಜ್ಜನನ್ನು ಭೇಟಿ ಮಾಡಲು ಹೊರಟರು. ರಾಯ್ ಕೆಲವು ಹಣ್ಣುಗಳನ್ನು ಮೇಜಿನ ಮೇಲೆ ಇಟ್ಟರು, ಇದರಿಂದ ಫ್ಯೂಕೋಕೋ ಅದನ್ನು ತಿನ್ನುತ್ತದೆ. ಮುಂದಿನ ದೃಶ್ಯದಲ್ಲಿ ನಾವು ಅಜ್ಜನ ಮನೆಯಲ್ಲಿ ಫ್ರೈಡ್, ಲಿಕೋ ಮತ್ತು ರಾಯ್ ಅವರನ್ನು ನೋಡಿದ್ದೇವೆ. ಫ್ಯೂಕೋಕೋ ಎಚ್ಚರವಾದಾಗ ಹಸಿದಿತ್ತು ಮತ್ತು ಅದು ಆ ಹಣ್ಣುಗಳನ್ನು ಕಂಡುಕೊಂಡಿತು. ಗುಲಾಬಿ ಕೂದಲಿನ ಹುಡುಗಿ ರಾಯ್ ಅದಕ್ಕಾಗಿ ಆ ಹಣ್ಣುಗಳನ್ನು ಬಿಟ್ಟಿದ್ದಾರೆ ಎಂದು ಹೇಳಿದರು. ರಾಯ್ ಹಡಗಿನಲ್ಲಿದೆ ಎಂದು ತಿಳಿದ ನಂತರ ಫ್ಯೂಕೋಕೋ ರಾಯ್ ಅನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಇನ್ನೊಂದು ದೃಶ್ಯದಲ್ಲಿ ಅಜ್ಜ ಸ್ವಲ್ಪ ಆಹಾರವನ್ನು ತರುತ್ತಿರುವುದನ್ನು ನಾವು ನೋಡಿದ್ದೇವೆ ಮತ್ತು ಎಲ್ಲಾ ಪೋಕ್ಮನ್ ಅಲ್ಲಿ ಜಮಾಯಿಸಿದ್ದರು. ಎಕ್ಸ್ಪ್ಲೋರರ್ ಫ್ರೈಡ್ ಮತ್ತು ಲಿಕೋಗಾಗಿ ಹುಡುಕುತ್ತಿದ್ದರು. ಫ್ಯೂಕೋಕೋ ಅವರನ್ನು ನೋಡಿದರು ಮತ್ತು ಎಲ್ಲರಿಗೂ ಎಚ್ಚರಿಕೆ ನೀಡಲು ಅವಸರದಲ್ಲಿ ಹೋದರು. ಫ್ಯೂಕೋಕೋ ಗ್ರಾಂಪಾ ಮನೆಗೆ ತಲುಪಿ ಪರಿಶೋಧಕರ ಬಗ್ಗೆ ಎಲ್ಲರಿಗೂ ಹೇಳಲು ಪ್ರಯತ್ನಿಸಿದರು. ಏನಾದರೂ ಕೆಟ್ಟದು ಸಂಭವಿಸಲಿದೆ ಎಂದು ಫ್ರೈಡ್ ಅರ್ಥಮಾಡಿಕೊಂಡರು, ಆದ್ದರಿಂದ ಅವರು ವಾಯುನೌಕೆಗೆ ಹಿಂತಿರುಗಿದರು. ಪರಿಶೋಧಕರು ವಾಯುನೌಕೆಯ ಮೇಲೆ ದಾಳಿ ಮಾಡಿದರು ಮತ್ತು ಹಡಗಿನಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ಪೋಕ್ಮನ್ನೊಂದಿಗೆ ಅಮೆತಿಯೋ ವಿರುದ್ಧ ಹೋರಾಡುತ್ತಿದ್ದರು. ರಾಯ್ ಮತ್ತು ಲಿಕೋ ಸಹಾಯಕ್ಕಾಗಿ ಕಾಡಿನಿಂದ ಪೋಕ್ಮನ್ಗಳನ್ನು ಸಂಗ್ರಹಿಸಿದರು. ರಾಯ್ ಆ ಪೋಕ್ಮನ್ನೊಂದಿಗೆ ವಾಯುನೌಕೆಗೆ ಹೋದರು ಮತ್ತು ಪರಿಶೋಧಕರ ಹುಡುಗಿ ಲಿಕೋ ಮೇಲೆ ದಾಳಿ ಮಾಡಿದಳು, ಆದರೆ ಲಿಕೋ ಅವಳನ್ನು ಸೋಲಿಸಿದಳು. ರಾಯ್ ಸ್ಟ್ರಿಂಗ್ಶಾಟ್ನೊಂದಿಗೆ ವಾಯುನೌಕೆಯಲ್ಲಿ ರಂಧ್ರಗಳನ್ನು ಸರಿಪಡಿಸುವ ಕ್ಯಾಟರ್ಪಿಗಳನ್ನು ತಂದರು. ಫ್ರೈಡ್ ಅಮೆತಿಯೋ ವಿರುದ್ಧ ಹೋರಾಡುತ್ತಿದ್ದ ಚಾರಿಜಾರ್ಡ್ ಹೋರಾಡುವುದನ್ನು ನೋಡಿದ ನಂತರ ಫ್ಯೂಕೋಕೋ ಕೂಡ ಹೋರಾಡಲು ಬಯಸಿತು. ರಾಯ್ ಅದನ್ನು ಹೋರಾಡಲು ಹುರಿದುಂಬಿಸುತ್ತಾರೆ, ಆದರೆ ಅದು ಎಂಬರ್ ಅನ್ನು ಸಹ ಬಳಸಲಾಗುವುದಿಲ್ಲ. ಲಿಕೋ ಕೂಡ ಬಂದು ಫ್ಯೂಕೋಕೋವನ್ನು ಹುರಿದುಂಬಿಸಿದರು. ರಾಯ್ ಫ್ಯೂಕೋಕೋಗಾಗಿ ಹಾಡನ್ನು ಹಾಡಲು ಪ್ರಾರಂಭಿಸಿದರು ಮತ್ತು ಹಲವಾರು ಪ್ರಯತ್ನಗಳ ನಂತರ ಫ್ಯೂಕೋಕೋ ಅಂತಿಮವಾಗಿ ಆಕ್ರಮಣ ಮಾಡಲು ಕಲಿತರು. ರಾಯ್ ಫ್ಯೂಕೋಕೋವನ್ನು ಹುರಿದುಂಬಿಸಿದ ರೀತಿಯನ್ನು ನೋಡಿ ಲಿಕೋ ಅಸಹ್ಯಪಟ್ಟರು. ಫ್ರೈಡ್ ಸಂತೋಷವಾಗಿದ್ದನು, ಆದರೆ ಅವನು ಯುದ್ಧದಿಂದ ವಿಚಲಿತನಾಗಿದ್ದರಿಂದ ಅಮೆತಿಯೋ ಲಾಭವನ್ನು ಪಡೆದುಕೊಂಡನು ಮತ್ತು ಲೈಕೋ ಮೇಲೆ ದಾಳಿ ಮಾಡಿದನು. ಈ ಸಂಚಿಕೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ.